ಏಪ್ರಿಲ್ 10ರಿಂದ ಏಪ್ರಿಲ್ 20ರ ತನಕ ವಿಜೃಂಭಣೆಯಿಂದ ನಡೆಯುವ ಇತಿಹಾಸ ಪ್ರಸಿದ್ಧ ಮಹತೋಬಾರ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ವರ್ಷಾವಧಿ ಜಾತ್ರೆಗೆ ಸಂಬಂಧಿಸಿ ಆಮಂತ್ರಣ ಪತ್ರವನ್ನು ಶ್ರೀದೇವರ ಸತ್ಯಧರ್ಮ ನಡೆಯಲ್ಲಿ ವಿಶೇಷ ಪ್ರಾರ್ಥನೆಯೊಂದಿಗೆ ಬಿಡುಗಡೆಗೊಳಿಸಲಾಯಿತು. ವರ್ಷಾವಧಿ ಜಾತ್ರೆಗೆ ಸಂಬಂಧಿಸಿ ಏಪ್ರಿಲ್ 1ರಂದು ನಡೆಯುವ ಗೊನೆ ಮುಹೂರ್ತದಿಂದ ಹಿಡಿದು ಜಾತ್ರೆ ಸಂಪನ್ನಗೊಳ್ಳುವಲ್ಲಿ ಶ್ರೀದೇವರು ಯಶಸ್ವಿಯಾಗಿ ನಡೆಸಿಕೊಡುವಂತೆ ಮತ್ತು ಜಾತ್ರೆಯ ಸಂದರ್ಭ ಅನ್ನದಾನ ಅಕ್ಷಯವಾಗಿ ಬೆಳಗುವಂತೆ ಹಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ಶ್ರೀದೇವರ ಪೂರ್ಣಾನುಗ್ರಹ ಸಿಗುವಂತೆ ದೇವಳದ ಪ್ರಧಾನ ಅರ್ಚಕ ವೇದಮೂರ್ತಿ ವಿ.ಎಸ್. ಭಟ್ ಅವರು ಜಾತ್ರೆಯ ಆಮಂತ್ರಣ ಪತ್ರವನ್ನು ಶ್ರೀದೇವರ ಗರ್ಭಗುಡಿಯಲ್ಲಿಟ್ಟು ಪ್ರಾರ್ಥಿಸಿ ದೇವಳದ ವ್ಯವಸ್ಥಾಪನಾ ಸಮಿತಿಗೆ ಹಸ್ತಾಂತರಿಸಿದರು. ನಡೆಯತಕ್ಕಂತಹ 10 ದಿವಸಗಳ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಬೇಕು. ಹಾಗೆಯೇ ತತ್ಸಂಬಂಧವಾದ ಎಲ್ಲ ಕಾರ್ಯದಲ್ಲಿ ಬರತಕ್ಕಂತಹ ಯಾವುದೇ ರೀತಿಯ ವಿಘ್ನಗಳಾಗಲಿ, ಅಡೆತಡೆಗಳಾಗಲಿ ಅಥವಾ ಯಾವುದೇ ಕಷ್ಟ ನಷ್ಟಗಳು, ಸಮಸ್ಯೆ ತೊಂದರೆಗಳಾಗಲಿ ಎಲ್ಲ ದುರಿತ ದೋಷಗಳನ್ನು ಸಪರಿವಾರ ಸಹಿತ ಮಹಾಲಿಂಗೇಶ್ವರನ್ನು ನಿವಾರಣೆ ಮಾಡಿಕೊಟ್ಟು ನಿರ್ವಿಘ್ನದಿಂದ ಚಂದದಿಂದ ಯಶಸ್ವಿಯಾಗಿ ಗೊನೆ ಕಡಿಯುವ ಮುಹೂರ್ತದ ಮೊದಲುಗೊಂಡು ಆ ಜಾತ್ರಾ ಮಹೋತ್ಸವಾದಿ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನೆಯಿಂದ ಸಾಂಗೋಪಾಂಗವಾಗಿ ವಿಜೃಂಭಣೆಯಿಂದ ಸಮಸ್ತ ಭಕ್ತರ ಸಹಕಾರ ಪ್ರೋತ್ಸಾಹದೊಂದಿಗೆ ನೆರವೇರಿಸಿಕೊಟ್ಟು ಮುಂದಕ್ಕೆ ಈ ದೇವಳದಲ್ಲಿ ಆಗತಕ್ಕಂತಹ ಸಮಸ್ತ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ನಿರ್ವಿಘ್ನೆಯಿಂದ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟು ನಿತ್ಯ ಈ ಸುಸಂದರ್ಭದಲ್ಲಿ ನಿತ್ಯ ಅನ್ನ ಸಂತರ್ಪಣೆ ಕೂಡ ಅಕ್ಷಯ್ಯವಾಗಿ ಅದು ನೆರವೇರಿಸಿಕೊಟ್ಟು ಆ ಮೂಲಕ ಸಮಸ್ತ ಭಕ್ತಜನ ಸಮೂಹಕ್ಕೂ ಕೂಡ ಉತ್ತರೋತ್ತರ ಶ್ರೇಯೋಭಿವೃದ್ಧಿಯನ್ನು, ಕ್ಷೇಮವನ್ನು, ಪರಿಪೂರ್ಣ ಅನುಗ್ರಹವನ್ನು ಅನುಗ್ರಹಿಸಿ ಆಯುಷ್ಯ, ಆರೋಗ್ಯ, ಸುಖ ಸಂಪತ್ತಿನೆಂಬ ಸೌಭಾಗ್ಯವೊಂದಿಗೆ ಈ ಜಾತ್ರಾ ಮಹೋತ್ಸವಾದಿ ಕಾರ್ಯಕ್ರಮಗಳು 10 ದಿವಸ ವಿಜೃಂಭಣೆಯಿಂದ ಸಾಂಗೋಪಾಂಗವಾಗಿ ಸಂಪನ್ನಗೊಳ್ಳುವಂತೆ ಪೂರ್ಣ ಅನುಗ್ರಹವನ್ನು, ಸಾಫಲ್ಯತೆಯನ್ನು ಶ್ರೀರಕ್ಷೆ ಮೂಲಕ ಸಪರಿವಾರ ಸಹಿತ ಮಹಾಲಿಂಗೇಶ್ವರನ್ನು ಅನುಗ್ರಹಿಸಬೇಕು ಅಂತೇಳಿ ಪ್ರಾರಂಭದಲ್ಲಿ ಮಾಡುವಂತಹ ಪ್ರಾರ್ಥನೆ. ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನಂ ಶಿವ. ಅನೀಶ್, ವಿ4 ನ್ಯೂಸ್, ಪುತ್ತೂರು.